ನಾಡಿನೆಲ್ಲೆಡೆ ಇಂದು ಮಹಾಶಿವರಾತ್ರಿಯ ಸಂಭ್ರಮ. ದೇಶದ ಶಿವಾಲಯದಲ್ಲಿ ಶಿವದೇವರಿಗೆ ಬೆಳಗ್ಗೆಯಿಂದ ವಿಶೇಷ ಪೂಜೆಗಳು ಆರಂಭವಾಗಿದೆ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿಯೂ ಇಂದು ಬೆಳಗ್ಗೆ 6:42ರಿಂದ ಏಕಾಹ ಭಜನೆ ಆರಂಭಗೊಂಡಿದ್ದು ನಾಳೆ 6:41 ವೇಳೆಗೆ ಈ ಭಜನೆ ಸಂಪನ್ನಗೊಳ್ಳಲಿದೆ. ಇನ್ನು ಕ್ಷೇತ್ರದಲ್ಲಿ ಬಿಲ್ವಾರ್ಚನೆ ಸೇವೆ, ಶತರುದ್ರಾಭಿಷೇಕ, ರುದ್ರಪಾರಾಯಣ ಸೇವೆಗಳು ನಡೀತಾ ಇದ್ದು ನೂರಾರು ಭಕ್ತರು ಮುಂಜಾನೆಯಿಂದಲೇ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡಿತಾ ಇದ್ದಾರೆ. ಸಂಜೆ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ದೇವರ ಬಲಿ ಉತ್ಸವ, ರಾತ್ರಿ ಪಲ್ಲಕ್ಕಿ ಸೇವೆ, ರಥೋತ್ಸವ, ಕೆರೆ ಉತ್ಸವ ನಡೆಯಲಿದೆ. ಎಲ್ಲ